ಭಾರತವು ಶ್ರೇಷ್ಠ ದೇಶ. ನಮ್ಮ ದೇಶವು ಜಗತ್ತಿಗೆ ಕೊಟ್ಟ ಕೊಡುಗೆಗಳು ಅಪಾರ. ಸಂಸ್ಕೃತಿಯನ್ನ ಮತ್ತು ಆಚಾರ ವಿಚಾರಗಳನ್ನ ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆ ತಿಳಿಸಿಕೊಡುವುದು ಅಗತ್ಯ. ಈ ನಿಟ್ಟಿನಲ್ಲಿ ಭಾರತದಲ್ಲೂ ಧಾರ್ಮಿಕ ಶಿಕ್ಷಣ ನೀಡುವ ಅಗತ್ಯವಿದೆ ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುಟುಂಬ ಪ್ರಮೋದನ್ ಅಖಿಲ ಭಾರತ ಸಂಯೋಜಕ ಕಜಂಪಾಡಿ ಸುಬ್ರಹ್ಮಣ್ಯ ಭಟ್ ಹೇಳಿದರು. ಅವರು ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವತಿಯಿಂದ ಆರಂಭಿಸಲಾದ ಸುಜ್ಞಾನ ದೀಪಿಕೆ ಧಾರ್ಮಿಕ ಶಿಕ್ಷಣ ಯೋಜನೆಗೆ ಚಾಲನೆಯನ್ನ ನೀಡಿದರು. ಸುಜ್ಞಾನ ದೀಪಿಕೆ ಪಠ್ಯಪುಸ್ತಕವನ್ನ ಈ ಸಂದರ್ಭದಲ್ಲಿ ಬಿಡುಗಡೆಗೊಳಿಸಿದ ಅವರು, ಮನೆ, ಶಾಲೆ, ಮಂದಿರ ಮತ್ತು ಸಮಾಜ ಈ 4 ಸಂಗತಿಗಳು ನಮ್ಮ ಸಂಸ್ಕೃತಿಯನ್ನ ಕಲಿಸಿಕೊಡುತ್ತದೆ. ಈ 4 ಕೇಂದ್ರಗಳು ಶಕ್ತಿ ಕೊಡುವ ಕೇಂದ್ರಗಳಾಗಿವೆ ಎಂದು ಹೇಳಿದರು. ಅಪ್ಪನನ್ನು ಡ್ಯಾಡ್ ಅಂತ ಹೇಳ್ತಿದ್ದಿಲ್ಲ. ಅಮ್ಮ ಎಂಬ ಶಬ್ದಕ್ಕೆ ಎಂಥ ಅರ್ಥ ಇದೆ, ಅಮ್ಮನ ಬಗ್ಗೆ ಎಂಥ ಕಲ್ಪನೆಗಳಿದೆ, ಇದು ಗೊತ್ತಿರೋದಲ್ಲ. ಅಮ್ಮನ ಋಣವನ್ನು ತಿಳಿಸಲಿಕ್ಕೆ ಅಮ್ಮ ಯಾರು? ಶಂಕರಾಚಾರ್ಯರು ನಮ್ಮ ತಾಯಿಯ ಬಗ್ಗೆ ಹೇಳ್ತಾರೆ. ನಾನು ಹುಟ್ಟುವಾಗ ನನ್ನನ್ನು 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಹೊತ್ತಿದ್ದೀನಿ. ಆಮೇಲೆ ಮಗುವಿಗೆ ಪ್ರಸವ ಜನ್ಮ ಕೊಡುವಾಗ ಶೂಲವನ್ನು ಹಾಕಿ ತಿಕ್ಕಿದರೆ, ತಿರುಚಿದರೆ ಯಾವ ರೀತಿ ನೋವಾಗ್ತದೋ ಆ ಎಲ್ಲ ನೋವುಗಳನ್ನು ಅನುಭವಿಸಿ ನನಗೆ ಜನ್ಮ ಕೊಟ್ಟಿದ್ದಿ. ಆದರೆ ಆ ನೋವಿನ ನಂತರ ನನ್ನನ್ನು ನೋಡಿದಾಗ ನಿನ್ನ ಮುಖದಲ್ಲಿ ನೋವಿರಲಿಲ್ಲ, ನಿನ್ನ ಮುಖದಲ್ಲಿ ನಗು. ಶ್ರೇಷ್ಠ ದೇಶ, ಎಂಥ ದೇಶ. ಜಗತ್ತಿಗೆ ಭಾರತ ಕೊಟ್ಟಷ್ಟನ್ನು ಯಾರಾದ್ರೂ ಕೊಟ್ಟಿದ್ದಾರೆ? ಕೊಡ್ಲಿಲ್ಲ, ಮರೆಸೋಗಿದ್ದಾರೆ. ಇಲ್ಲಿ ಬರೀಬೇಕಾದ್ರೆ ದಿನಾಂಕ 8-10 ಅಂತ ಬರ್ತಿದ್ದಾರೆ. ಇವತ್ತಿನ ಕಾಲದಲ್ಲಿ ಅದನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಆ 8-10 ಎಂಬ ಶಬ್ದದ ಅರ್ಥ ಇಲ್ಲ. ಸಂಪನ್ಮೂಲ ವ್ಯಕ್ತಿಗಳಾಗಿ ಕೃಷ್ಣವೇಣಿ ಮುಳಿಯ, ಪಿಜಿ ಜಗನ್ನಿವಾಸ್ ರಾವ್, ವಿದ್ವಾನ್ ದೀಪಕ್ ಕುಮಾರ್, ಕವಿತಾ ಅಡೂರ್ ಪಾಲ್ಗೊಂಡಿದ್ದರು. ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿದ್ದ ಜಿಲ್ಲಾ ಧಾರ್ಮಿಕ ಪರಿಷತ್ನ ಸದಸ್ಯ ಮುರಳೀಕೃಷ್ಣ ಹಸಂತಡ್ಕ, ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿ ನವೀನ್ ಭಂಡಾರಿ, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಮಹಾಲಿಂಗೇಶ್ವರ ದೇವಾಲಯದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಕೇಶವ ಪ್ರಸಾದ್ ಮುಳಿಯ, ಧಾರ್ಮಿಕ ಶಿಕ್ಷಣ ಕಾರ್ಯಕ್ರಮದ ಸಂಚಾಲಕ ಡಾಕ್ಟರ್ ರಾಜೇಶ್ ಬೆಚ್ಚಂಗಳ ಮೊದಲಾದವರು ಉಪಸ್ಥಿತರಿದ್ದರು.